ಹಲೋ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ನಿಮಗೆ ನೋಟಿಫೈ ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ. ಯಾವ ವಾರ ಆದ್ರೇನು, ಈ ಲಾಕ್ಡೌನ್ ಆದಮೇಲೆ ಎಲ್ಲ ವಾರನೂ ಒಂದೇ ಥರ ಆಗಿಬಿಟ್ಟಿದೆ. ಹೋಗಲಿ ಬಿಡಿ. ಇವತ್ತು ನೋ ಕೊರೋನಾ ಅಪ್ಡೇಟ್ಸ್, ನೋ ಕುಕಿಂಗ್. ಇವತ್ತು ಯಾವುದೇ ರೀತಿಯ ಕೊರೋನಾ ಬಗ್ಗೆ ಮಾತಾಗಲಿ ಯಾವುದು ನಡೆಯಲ್ಲ ಇಲ್ಲಿ. ಇವತ್ತು ನಾನು ಮಾಡ್ತಾ ಇರೋದು ಒಂದು ಗಂಭೀರ ವಿಷಯದ ಬಗ್ಗೆ ಚರ್ಚೆ. ಅದು ಏನಪ್ಪ ಅಂದರೆ, ಈ ಮೋಸ್ಟ್ ಆಫ್ ದ ಫೇಸ್ಬುಕ್ ಕೆಲವೊಂದು ಟ್ರೋಲ್ ಪೇಜ್ಗಳಲ್ಲಿ ಹುಡುಗಿರ ಬಗ್ಗೆ ಒಂದು ಗಂಭೀರವಾದ ಆರೋಪ ಬರ್ತಾ ಇದೆ. ಅದು ಏನು ಅಂದರೆ, ಹುಡುಗಿರಿವಾಗ ಸೆಲ್ಫಿ ತಗೋತಾ ಇಲ್ಲ, ಅವ್ರ ಫೋಟೋನ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡ್ತಿಲ್ಲ. ಯಾಕೆ ಹೇಳಿ? ಬ್ಯೂಟಿ ಪಾರ್ಲರ್ ಕ್ಲೋಸ್ ಆಗಿದೆ. 21 ದಿನ ಬ್ಯೂಟಿ ಪಾರ್ಲರ್ ಕ್ಲೋಸ್ ಆಗಿದೆ. ಅವ್ರ ಮುಖನ ಅವ್ರು ಅದಕ್ಕೋಸ್ಕರನೇ ಯಾರು ಸ್ಟೇಟಸಲ್ಲಿ ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿಬಿಟ್ಟು ತೋರಿಸ್ತಾ ಇಲ್ಲ. ಅವ್ರ ಫೇಸ್ಬುಕ್ಕಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ನೀವು ಅಂಥ ಟ್ರೋಲ್ಗಳನ್ನು ಇನ್ನು ನೋಡಿಲ್ಲ ಅಂದರೆ ನಾನು ತೋರಿಸ್ತೀನಿ, ನೋಡಿ. ಈ ಥರ ಕೂದಲು ಬೆಳೆಯೋಕ್ಕೆ ನಾವೇನು ಚಿಂಪಾಂಜಿಗಳೇನ್ರಿ, ಗೋರಿಲಾಗಳ ನಾವು? ಫಸ್ಟ್ ಆಫ್ ಆಲ್, ಹುಡುಗಿರು ಹೇಗಿದ್ರು ಚಂದ. ಈ ಭೂಲೋಕಕ್ಕೆ ಆ ದೇವರು ಕೊಟ್ಟಿರೋ ವರದಾನನೇ ಸ್ತ್ರೀ. ಹೋಗ್ಲಿ ಬಿಡಿ, ಇವತ್ತು ನೋ ಫ್ರೀ ಸ್ಪೀಚ್. ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ಒಂದು ವ್ಲಾಗ್ನಲ್ಲಿ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಈಸಿಯಾಗಿ ವ್ಯಾಕ್ಸಿಂಗ್ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಗರ್ಲ್ಸ್, ನಿಮಗೆ ರೇಸರಲ್ಲಿ ತೆಗೆಯೋಕ್ಕೆ ಬೇಡ, ಯಾಕಂದರೆ ಅದು ನಿಮ್ಮ ಸ್ಕಿನ್ನನ್ನು ಡಾರ್ಕ್ ಮಾಡುತ್ತೆ ಅಂತ ಅನಿಸಿದ್ರೆ. ಆ್ಯಂಡ್ ಆಲ್ಸೋ ಕ್ರೀಮಲ್ಲಿ ತೆಗೆಯೋದು ತುಂಬ ಕಾಸ್ಟ್ಲಿ ಆಗುತ್ತೆ. ಕೈಗೆ ಕಾಲಿಗೆ ಎಲ್ಲ ಕ್ರೀಮಲ್ಲಿ ತೆಗೆದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ ಈ ಒಂದು ವ್ಯಾಕ್ಸಿಂಗ್ ಟೆಕ್ನಿಕ್ನ ನೀವು ಖಂಡಿತ ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಇದನ್ನು ನೀವು ಮನೆಯಲ್ಲೇ ಮಾಡಿಟ್ಕೋಬೋದು, ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಈ ವ್ಯಾಕ್ಸಿಂಗ್ ಮೂಲಕ ನೀವು ನಿಮ್ಮ ಫೇಶಿಯಲ್ ಹೇರನ್ನು, ಅಂದರೆ ಮುಖದ ಮೇಲೆ ಬರುವಂಥ ಹೇರ್ ಕೂಡ ರಿಮೂವ್ ಮಾಡ್ಕೋಬೋದು. ಯಾಕೆ ಅಂದರೆ ತುಂಬ ಜನರಿಗೆ ಫೇಶಿಯಲ್ ಹೇರ್ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಕೆಲವರಿಗೆ ಅಷ್ಟೊಂದು ಬರಲ್ಲ, ಬಟ್ ಕೆಲವರಿಗೆ ತುಂಬ ಫೇಶಿಯಲ್ ಹೇರ್ ಪ್ರಾಬ್ಲಮ್ ಇರುತ್ತೆ. ಸೊ ಅಂಥವರು ಈ ಥರ ವ್ಯಾಕ್ಸಿಂಗನ್ನು ಮಾಡ್ಕೋಬೋದು. ನೀವು ಮನೇಲೇ ಇಟ್ಕೊಂಡು ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೋಬೋದು. ಯಾಕಂದರೆ ನೀವು ವ್ಯಾಕ್ಸಿಂಗ್ ಮೂಲಕ ಮಾಡಿದಾಗ ನೆಕ್ಸ್ಟ್ ಮತ್ತೆ ಬರುವಂಥ ಹೇರ್ ಅಷ್ಟೊಂದು ಹೆವಿಯಾಗಿ ಬರಲ್ಲ, ಸ್ವಲ್ಪ ಲೈಟ್ ಆಗಿ ಬರುತ್ತೆ. ಎಕ್ಸೆಪ್ಟ್ ನೀವು ರೇಸರಲ್ಲಿ ತೆಗೆದಾಗ ಸ್ವಲ್ಪ ಅದರದ್ದು ಡೆವಲಪ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತೆ ನೆಕ್ಸ್ಟ್ ಬರುವಂಥ ಹೇರ್ದು. ಬಟ್ ನೀವು ವ್ಯಾಕ್ಸಿಂಗ್ ಮಾಡಿಕೊಂಡಾಗ ಅದು ನೆಕ್ಸ್ಟ್ ಬರುವಂಥ ಹೇರ್ ಏನಿದೆ ಅದು ನೀಟಾಗಿ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ, ಜಾಸ್ತಿ ಹೆವಿಯಾಗಿ ಬೆಳೆಯೋದಿಲ್ಲ. ಸೊ ಬಟ್ ಇದು ಐಬ್ರೋಸ್ಗೆ ಯೂಸ್ ಆಗೋದಿಲ್ಲ. ಐಬ್ರೋಸೇ ಇವಾಗ ಇರೋದು ಮೇನ್ ಇಶ್ಯೂ ಹುಡುಗಿರಿಗೆ ಅಂತ. ಬಟ್ ಐಬ್ರೋಸ್ನ ನೀವು ಈ ಥರ ಟ್ವೀಸರ್ಸ್ ಇದ್ರೆ ಮನೇಲೆ ಆರಾಮಾಗಿ ತೆಕ್ಕೋಬೋದು. ಅಂದರೆ ಶೇಪ್ ಮೇಂಟೈನ್ ಮಾಡ್ಕೋಬೋದು. ಎಕ್ಸ್ಟ್ರಾಸ್ ಬರ್ತಿದ್ದಂಗೆ ತೆಗೆದು ಶೇಪ್ ಮೇಂಟೈನ್ ಮಾಡ್ಕೋಬೋದು. ಕಂಪ್ಲೀಟ್ ನೀಟಾಗಿ ಬರ್ದೇ ಇದ್ರೂ ಏನು ಎಕ್ಸ್ಟ್ರಾಸ್ ಬಂದಿರುತ್ತೆ ಅದನ್ನು ತೆಕ್ಕೊಂಡು ನಿಮ್ಮ ಐಬ್ರೋನ ಮೇಂಟೈನ್ ಮಾಡ್ಕೋಬೋದು. ಸೊ ಈ ಶುಗರ್ ವ್ಯಾಕ್ಸ್ನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಈ ವ್ಯಾಕ್ಸ್ ಪ್ರಿಪೇರ್ ಮಾಡೋಕ್ಕೆ ನಿಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ. ಒಂದು ಕಪ್ಪಷ್ಟು ಸಕ್ಕರೆ, ಆಮೇಲೆ ಒಂದು 1/4 ಕಪ್ಪಷ್ಟು ನೀರು, ಆ್ಯಂಡ್ ಒಂದು ಅರ್ಧ ನಿಂಬೆಹಣ್ಣು. ಆಮೇಲೆ ಪ್ರಿಪೇರ್ ಮಾಡೋಕ್ಕೆ ಬೇಕಾಗಿರೋ ಪಾತ್ರೆ. ನೀವು ಯಾವ ಪಾತ್ರೆ ಬೇಕಾದರೂ ಯೂಸ್ ಮಾಡ್ಬೋದು. ಇದು ಮಾಡಿದ ಮೇಲೆ ಏನು ಪಾತ್ರೆ ಏನೂ ಹಾಳಾಗೋದಿಲ್ಲ. ಸೊ ಯಾವ ಪಾತ್ರೆ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಮೋರ್ ಓವರ್, ಫಸ್ಟ್ ನೀವು ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ, ಅಂದರೆ 1 ಕಪ್ ಶುಗರಿಂದನೇ ಸ್ಟಾರ್ಟ್ ಮಾಡಿ. ನಿಮಗದು ನೀಟಾಗಿ ಬಂತು ಅಂದರೆ ಆಮೇಲೆ ನೀವು ಜಾಸ್ತಿ ಅಮೌಂಟಲ್ಲಿ ಅದನ್ನು ಪ್ರಿಪೇರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಬೇಕಾದಾಗ ಯೂಸ್ ಮಾಡ್ಕೋಬೋದು. ಸೊ ಮಾಡೋಣ ಇವಾಗ. ಸೊ ಮೊದಲನೇದಾಗಿ ಸಕ್ಕರೆನ ಬೌಲ್ಗೆ ಹಾಕ್ಕೊಳ್ಳಿ, ಪಾತ್ರೆಗೆ ಹಾಕ್ಕೊಳ್ಳಿ. ಜೊತೆಗೆ 1/4 ಕಪ್ಪಷ್ಟು ನೀರಿದೆಯಲ್ಲ ಅದನ್ನು ಹಾಕ್ಕೊಂಬಿಡಿ ಪಾತ್ರೆಗೆ. ಆ್ಯಂಡ್ ಆಲ್ಸೋ ಜೊತೆಗೆ ಈ ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಬಿಡಿ. ಸೊ ಹಾಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಗ್ಯಾಸ್ ಸ್ಟೌವ್ಗೆ ಟ್ರಾನ್ಸ್ಫರ್ ಮಾಡಿ ಕೈ ಆಡಿಸ್ತಾ ಇರಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಫಸ್ಟು ಮಿಕ್ಸ್ ಮಾಡ್ತಾನೇ ಇರಿ. ಸೊ ಈ ಥರ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ, ಈ ಥರ ಬಿಳಿ ಈ ಥರ ನೊರೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ಹೀಟ್ ಕಡಿಮೆ ಮಾಡಿ ಗ್ಯಾಸು. ಹೈ ಫ್ಲೇಮಿಂದ ಒಂದು ಮೀಡಿಯಮ್ ಫ್ಲೇಮ್ಗೆ ಚೇಂಜ್ ಮಾಡ್ಕೊಳ್ಳಿ. ಆದ್ರೂ ಆಮೇಲೂ ಕೈ ಆಡಿಸ್ತಾನೇ ಇರಬೇಕು, ಬಿಡಬೇಡಿ. ಮಿಕ್ಸ್ ಮಾಡ್ತಾನೇ ಇರಿ. ಸ್ವಲ್ಪ ಕಂಪ್ಲೀಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ವೆಯ್ಟ್ ಮಾಡಿ ಮಿಕ್ಸ್ ಮಾಡ್ತಾ ಇರಿ.
ನಮಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿ ಎಕ್ಸಾಕ್ಟ್ಲಿ ವ್ಯಾಕ್ಸ್ ಥರ ಇರಬೇಕು. ಅಂದರೆ ವ್ಯಾಕ್ಸ್ ನಿಮಗೆ ಗೊತ್ತಿದೆ ಅಲ್ವಾ ಯಾವ ಥರ ಇರುತ್ತೆ ಅಂತ, ಪಾರ್ಲರಲ್ಲಿ ನೋಡಿರ್ತೀರ ನೀವು. ಆ ಥರ ಕಂಪ್ಲೀಟಾಗಿ ಗ್ಯಾಸಲ್ಲೇ ಬರಲ್ಲ ಅದು, ಒಂದು ಸ್ವಲ್ಪ ಆಫ್ ಮಾಡಾದ್ಮೇಲೆ ಆ ಕನ್ಸಿಸ್ಟೆನ್ಸಿ ಬರುತ್ತೆ. ಅಲ್ಲಿ ತನಕ ಮಿಕ್ಸ್ ಮಾಡಿ. ಇವಾಗ ನೋಡಿ ಇದು ಕಂಪ್ಲೀಟ್ ಬ್ರೌನ್ ಕಲರ್ ತಿರುಗಿದೆ. ಬಟ್ ಫ್ರಾತಿ ಇರೋದ್ರಿಂದ ಅದಷ್ಟು ಬ್ರೌನ್ ನಿಮಗೆ ಕಾಣಿಸ್ತಾ ಇಲ್ಲ, ಬಟ್ ಕಂಪ್ಲೀಟಾಗಿ ಬ್ರೌನ್ ಆಗಿದೆ. ಸೊ ಈ ಥರ ಕಲರ್ ಚೇಂಜ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ಕೂಲ್ ಆಗೋಕ್ಕೆ ಒಂದು ಕಡೆ ಇಟ್ಬಿಡಿ. ಒಂದು ಸ್ವಲ್ಪ ಕೂಲ್ ಆಗಬೇಕು, ಆವಾಗ ಅದು ಅದ್ರ ಟೆಕ್ಸ್ಚರ್ ಮತ್ತೆ ಚೇಂಜ್ ಆಗುತ್ತೆ. ಸೊ ನೋಡಿ ಅದು ಕೂಲ್ ಆಗ್ತಿದ್ದಂಗೆ ಅದ್ರದ್ದು ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಥರ ಈಗ ಇದೆ ನಂದು, ಈ ಥರ ಪಾರಿಂಗ್ ಕನ್ಸಿಸ್ಟೆನ್ಸಿಯಲ್ಲೇ ಇದೆ. ಬಟ್ ಅದು ನಂದು ತಣ್ಣಗಾದ್ಮೇಲೆ ಇಷ್ಟು ತಿಕ್ಕಾಗಿ ಕನ್ವರ್ಟ್ ಆಯ್ತದು. ಇಷ್ಟು ತಿಕ್ಕಾಗಿದೆ. ಇನ್ನು ಕೆಲವ್ರದ್ದು ಇವಾಗ ಪಾರ್ಲರಲ್ಲೆಲ್ಲ ವ್ಯಾಕ್ಸ್ ಇನ್ನೂ ತಿಕ್ಕಿರುತ್ತೆ, ಬಟ್ ನನಗೆ ಅದು ಅಪ್ಲೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಈ ತಿಕ್ನೆಸ್ಸಲ್ಲೇ ಇಟ್ಟಿದ್ದೀನಿ. ನಿಮ್ದೇನಾದರೂ ಅಕಸ್ಮಾತ್ ತುಂಬ ತಿಕ್ಕಾಯಿತು, ಆ ಪಾತ್ರೆಗೆ ಅಂಟ್ಕೊಂಡ್ಬಿಡ್ತು ಚಾಕ್ಲೇಟ್ ಥರ ಅಂತೇನಾದರೂ ಆದರೆ ಮತ್ತೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನೀರು ಮಿಕ್ಸ್ ಮಾಡಿ, ಇನ್ನೂ ಒಂದು ಸ್ವಲ್ಪ ಹೀಟಲ್ಲಿ ಅದನ್ನು ಮತ್ತೆ ಮಿಕ್ಸ್ ಮಾಡಿ, ಅದು ಮತ್ತೆ ನೀರಾದಮೇಲೆ ಕೂಲ್ ಆಗಕ್ಕೆ ಬಿಡಿ. ಆವಾಗ ಮತ್ತೆ ಅದು ಕರೆಕ್ಟಾಗಿ ವ್ಯಾಕ್ಸ್ ಕನ್ಸಿಸ್ಟೆನ್ಸಿಗೆ ಕನ್ವರ್ಟ್ ಆಗುತ್ತೆ. ಸೊ ವ್ಯಾಕ್ಸ್ ಮಾಡೋಕ್ಕೆ ನೀವು ಯಾವ ಬಟ್ಟೆ ಬೇಕಾದ್ರೂ ತೊಗೋಬೋದು. ಒಂದು ಸ್ವಲ್ಪ ತಿಕ್ಕಾಗಿರುವಂಥದ್ದು, ಜಾಸ್ತಿ ಅದರಲ್ಲಿ ಈ ಥರ ನೂಲು ಅಂದರೆ ಇಲ್ಲಿ ಈ ಬಟ್ಟೆ ಇದೆಲ್ಲ ಈ ಥರ ಇದರಲ್ಲಿ ನೂಲೆಲ್ಲ ಇದೆ, ಅದು ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಆ ಬಟ್ಟೆ ಇಟ್ಟಾಗ ಆ ಬಟ್ಟೆ ಮೆಟೀರಿಯಲ್ ಎಲ್ಲ ನಿಮ್ಮ ಕೈಯಲ್ಲಿ ಆ ವ್ಯಾಕ್ಸ್ ಜೊತೆ ಅಂಟ್ಕೊಂಡ್ಬಿಡುತ್ತೆ. ಸೊ ಆ ಥರದ್ದು ತೊಗೋಬೇಡಿ. ತಿಕ್ಕಾಗಿರುವಂಥದ್ದು ಪ್ಲೇನ್ ಬಟ್ಟೆ ತಗೊಳ್ಳಿ. ನಾನು ಈ ಥರದ್ದೊಂದು ಬ್ಲ್ಯಾಕ್ ಮೆಟೀರಿಯಲ್ ಒಂದು ಬಟ್ಟೆ ತೊಗೊಂಡಿದ್ದೀನಿ, ಕಾಟನ್. ಆಲ್ಸೋ ನಿಮ್ಮ ಹತ್ರ ವ್ಯಾಕ್ಸ್ ಸ್ಟ್ರಿಪ್ಸ್ ಇದ್ರೆ ಅದರಲ್ಲೇ ಮಾಡ್ಬೋದು. ಇಲ್ಲ ಅಂದರೆ ಇವಾಗ ಪ್ಲಾಸ್ಟಿಕ್ ಬ್ಯಾನ್ ಆದಮೇಲೆ ಬಟ್ಟೆ ಬ್ಯಾಗ್ ಎಲ್ಲ ಕಡೆನೂ ಕ್ಯಾರಿ ಬ್ಯಾಗ್ ಥರ ಬಟ್ಟೆ ಬ್ಯಾಗನ್ನು ಕೊಡ್ತಾರೆ. ಅದನ್ನು ಆ್ಯಕ್ಚುಲಿ ಸೇಮ್ ಆ್ಯಸ್ ನಮ್ಮ ಏನು ವ್ಯಾಕ್ಸ್ ಸ್ಟ್ರಿಪ್ಸ್ ಇದೆ ಅದೇ ಥರ ಅದು ಬಟ್ಟೆ ಬ್ಯಾಗ್ ಏನು ಬರುತ್ತೆ ಇವಾಗ ಅದು. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ನನ್ನ ಹತ್ರ ಇಲ್ಲಿ ಅದು ಇಲ್ಲ ಆ್ಯಕ್ಚುಲಿ. ಸೊ ನಾನು ಅದನ್ನು ನೋಡೋಕ್ಕೆ ಅದು ಆಗುತ್ತಾ ಅಂತ ನೋಡೋಕ್ಕೂ ನನಗೆ ಗೊತ್ತಿಲ್ಲ. ಸೊ ನೀವು ಟ್ರೈ ಮಾಡಿ ನೋಡಿ, ಅದಾಗುತ್ತೆ ಅಂದರೆ ಅದು ಒಳ್ಳೆಯ ಒಂದು ವ್ಯಾಕ್ಸ್ ಸ್ಟ್ರಿಪ್ ಆಗಿ ನೀವು ಯೂಸ್ ಮಾಡ್ಕೋಬೋದು ಅದನ್ನು. ಸೊ ವ್ಯಾಕ್ಸ್ ಅಪ್ಲೈ ಮಾಡೋಕ್ಕೆ ನಿಮ್ಮ ಹತ್ರ ಈ ಥರ ಬಟರ್ ನೈಫ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದಿಲ್ಲ ಅಂದರೆ ಐಸ್ ಕ್ಯಾಂಡಿ ಪಾಪ್ಸಿಕಲ್ದು ಸ್ಟಿಕ್ ಏನು ಬರುತ್ತೆ ಅದರಿಂದನೂ ನೀವು ತೊಗೊಂಡ್ಬಿಟ್ಟು ಹಿಂಗೆ ಹಾಕೊಬೋದು. ಅದು ಇಲ್ಲ ಅಂದರೆ ಮಾಮೂಲಿ ಸ್ಪೂನ್ದು ಬ್ಯಾಕ್ ಸೈಡಿಂದ ಈ ಥರ ಹಾಕೋಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಪೌಡ್ರ್ ಇಟ್ಕೊಳ್ಳಿ ಫಸ್ಟ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಸೊ ನಾನಿವಾಗ ತೋರಿಸ್ತೀನಿ ಯಾವ ಥರ ಬರುತ್ತೆ ಇದರಲ್ಲಿ ವ್ಯಾಕ್ಸ್ ಮಾಡಿದಾಗ ಅಂತ. ಸೊ ನೋಡಿ, ನಾನು ವ್ಯಾಕ್ಸ್ ಆಗದೆ ಇರೋ ವ್ಯಾಕ್ಸ್ ಆಗಿರೋ ಕೈಗೆ ವ್ಯಾಕ್ಸ್ ಮಾಡಿ ತೋರಿಸ್ತಾ ಇಲ್ಲ, ವ್ಯಾಕ್ಸ್ ಆಗದೆ ಇರೋ ಕೈನೇ ನಿಮಗೆ ಡೆಮೋಗೆ ತೋರಿಸ್ತಾ ಇದ್ದೀನಿ. ನನ್ನ ಕೈನೇ, ನಾನು ವ್ಯಾಕ್ಸ್ ಮಾಡ್ಕೊಂಡಿರಲಿಲ್ಲ, ತುಂಬ ದಿನ ಆಗಿತ್ತು. ಸೊ ಫಸ್ಟಿಗೆ ಏನು ಮಾಡಿ ಅಂದರೆ ಒಂದು ಸ್ವಲ್ಪ ಪೌಡ್ರ್ ಹಾಕ್ಕೊಳ್ಳಿ ಕೈ ಮೇಲೆ. ಫಸ್ಟ್ ಫುಲ್ ಹಿಂಗೆ ಪೌಡ್ರ್ ಹಾಕ್ಕೊಂಬಿಟ್ಟು ಆಮೇಲೆ ಈ ಥರ ವ್ಯಾಕ್ಸ್ನ ಇದ್ರ ಮೇಲೆ ತಗೊಳ್ಳಿ. ಈ ಥರ ತೊಗೊಂಬಿಟ್ಟು ಈ ಥರ ಮೇಲ್ಗಡೆಯಿಂದ ಹಿಂಗೆ ಕೆಳಗಡೆಗೆ ಹಿಂಗೆ ಅಪ್ಲೈ ಮಾಡಿ, ಎಷ್ಟು ಕಡೆಗಾಗುತ್ತೆ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ತಿನ್ನಾಗಿ ಅಥವಾ ತಿಕ್ಕಾಗಿ ಹೆಂಗೆ ಬೇಕೋ ಹಾಗೆ ಅಪ್ಲೈ ಮಾಡ್ಕೊಳ್ಳಿ. ಈವನ್ ಆಗಿ ಸ್ಪ್ರೆಡ್ ಮಾಡಿ. ಆಮೇಲೆ ಈ ಬಟ್ಟೆ ತೊಗೊಂಬಿಟ್ಟು ಅದ್ರ ಮೇಲಿಟ್ಟು ನೀಟಾಗಿ ಪ್ರೆಸ್ ಮಾಡಿ. ನಿಮ್ಮದು ಹೇರ್ ಗ್ರೋತ್ ಯಾವ್ದು ಕಡೆ ಇದೆ ಅದರದ್ದು ಉಲ್ಟಾ ಸೈಡು ನೀವು ಅದನ್ನು ತೆಗಿಬೇಕು. ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ನಿಮ್ಮ ಹೇರ್ ಗ್ರೋತ್ ಇವಾಗ ಈ ಕಡೆ ಇರೋದ್ರಿಂದ ಇಲ್ಲಿ ಹೀಗೆ ಉಲ್ಟಾ ಅದನ್ನು ಎಳಿರಿ. ಸೊ ನೋಡಿ, ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಆವಾಗಲೇ ಇಲ್ಲಿ ಇರಲಿಲ್ಲ, ಒಂದು ಸ್ವಲ್ಪನೂ ಅಲ್ಲಿ ಸುಮಾರಿತ್ತು ಆವಾಗಲೇ ಇಲ್ಲಿ ಹೇರು. ಇವಾಗ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಇಷ್ಟು ಹೇರ್ ಇದೆ, ಇಲ್ಲಿರೋ ಹೇರ್ ಎಲ್ಲ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ. ಸೊ ಇಲ್ಲಿಗೂ ಈ ಥರ ಹಾಕ್ಕೊಂಡು ಆರಾಮಾಗಿ ನೀವೇ ತೆಕ್ಕೋಬೋದು.
ಮುಖದ ಮೇಲೆದು ಯಾವ ಥರ ಅಂದರೆ ಇವಾಗ ಕೆನ್ನೆ ಮೇಲೆ ಇಲ್ಲಿ ಬಂದಿರುತ್ತಲ್ವ ತುಂಬ ಹೇರ್ಸು, ಅದಕ್ಕೆ ಫಸ್ಟು ಕ್ಲೀನ್ ಆಗಿರಲಿ, ಏನು ಹಾಕೊಂಡಿರಬೇಡಿ ಮುಖಕ್ಕೆ. ಸ್ವಲ್ಪ ಈ ಥರ ಅವಾಗಿನ ಥರನೇ ಒಂದು ಸ್ವಲ್ಪ ಇಲ್ಗೂ ಈ ಥರ ಸ್ವಲ್ಪ ಪೌಡರ್ ಹಾಕೊಂಡ್ಬಿಟ್ಟು ಆಮೇಲೆ ಮತ್ತೆ ಅದನ್ನು ವ್ಯಾಕ್ಸ್ 1 ಸೆಕೆಂಡ್ ಜಾಸ್ತಿ ಬಿಸಿ ಇದೆಯಾ ಅಂತ ನೋಡ್ಕೊಳ್ಳಿ. ಫಸ್ಟು ಜಾಸ್ತಿ ಬಿಸಿ ಇರಬಾರ್ದು, ಒಂದು ಮುಖಕ್ಕೆ ವಾರ್ಮ್ ಟೆಂಪ್ರೇಚರ್ಲಿದ್ದಾಗನೇ ಅದನ್ನು ಯೂಸ್ ಮಾಡಿ. ಫಸ್ಟ್ ಮುಟ್ಕೊಂಡು ನೋಡಿ ಆಮೇಲೆ ಹಾಕೊಳ್ಳಿ. ಸೊ ಈ ಥರ ಅಪ್ಲೈ ಮಾಡಿ ಮುಖಕ್ಕೂ ಥರ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಆಮೇಲೆ ಈ ಥರ ಹಾಕೊಳ್ಳಿ. ಇದನ್ನು ಅಷ್ಟೇ ನಿಮ್ಮ ಹೇರ್ ಯಾವ ಕಡೆ ಡೆವಲಪ್ ಆಗ್ತಿದೆ ಅದರ ಉಲ್ಟಾ ಡೈರೆಕ್ಷನಲ್ಲಿ ತೆಗಿಬೇಕು, ಅಂದರೆ ಕೆಳಗಡೆಯಿಂದ ಮೇಲೆ ತೆಗಿಬೇಕು. ಹೀಗೆ ಚೆನ್ನಾಗಿ ಇದು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹಿಂಗೆ ಇಟ್ಕೊಂಡು ಕೆಳಗಡೆಯಿಂದ ಈ ಥರ ಮೇಲ್ಗಡೆ ಎಳಿರಿ. ಈ ಥರ ತಗೊಂಡು ಈ ಥರ ಎಳಿರಿ. ನೋಡಿ ನೀಟಾಗಿ ಬಂತು ಇವಾಗ. ಸೊ ನೀವು ನೋಡ್ತಾ ಇದ್ದೀರಾ ನಂದು ಈ ಜಾಗದಲ್ಲಿ ಇದ್ದಿದ್ದಂಥ ಈ ಜಾಗದಲ್ಲಿ ಇದ್ದಿದ್ದ ಹೇರ್ ಏನಿದೆ ಅದು ಕಂಪ್ಲೀಟಾಗಿ ಹೋಗಿದೆ. ನಿಮಗೆ ಅದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ಅದು ಆ್ಯಕ್ಚುಲಿ ಇತ್ತು, ಬಟ್ ಅದು ಇವಾಗ ಕ್ಲೀನಾಗಿ ಹೋಗಿದೆ. ಸೊ ಅಪ್ಪರ್ ಲಿಪ್ಗೆ ಅವಾಗಲೇ ಹೇಳಿರೋ ಥರ ಮುಖ ಕ್ಲೀನಾಗಿ ಇಟ್ಕೊಳ್ಳಿ. ಆ್ಯಂಡ್ ಏನೂ ಇರಬಾರ್ದು, ಮಾಯ್ಶ್ಚರೈಸರ್ ಏನು ಇರಬಾರ್ದು ಮುಖದಲ್ಲಿ. ಆ್ಯಂಡ್ ಅವಾಗಿನ ಥರನೇ ಫಸ್ಟು ಪೌಡರ್ ಹಾಕೊಂಡ್ಬಿಟ್ಟು ವ್ಯಾಕ್ಸ್ನ ಕಂಪ್ಲೀಟಾಗಿ ಅಪ್ಪರ್ ಲಿಪ್ಸ್ಗೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಒಂದೊಂದೇ ಸೈಡಿಂದ ತೆಗಿತಾ ಬನ್ನಿ. ಕಂಪ್ಲೀಟಾಗಿ ಎಲ್ಲ ಕಡೆ ನೀವು ಕವರ್ ಮಾಡೋಕ್ಕಾಗಲ್ಲ. ಸೊ ಒಂದೊಂದೇ ಫಸ್ಟ್ ಈ ಕಡೆ ಆಮೇಲೆ ಮಿಡಲ್ ಆಮೇಲೆ ಈ ಕಡೆ ಆ ಥರ ತೆಗಿತಾ ಬನ್ನಿ. ನೀಟಾಗಿ ತೋರಿಸ್ತೀನಿ. ಸೊ ಈ ಥರ ನೀವು ಮನೆಯಲ್ಲೇ ವ್ಯಾಕ್ಸ್ ಮಾಡ್ಕೋಬೋದು. ಬಟ್ಟೆನಲ್ಲಿ ಮಾಡೋ ಒಂದು ಅಡ್ವಾಂಟೇಜ್ ಏನು ಅಂದರೆ ನೀವು ಆ ಬಟ್ಟೆನ ಮತ್ತೆ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಮತ್ತೆ ಅದೇ ಬಟ್ಟೆನೇ ಯೂಸ್ ಮಾಡ್ಕೋಬೋದು. ಸೊ ವ್ಯಾಕ್ಸ್ ಸ್ಟ್ರಿಪ್ಸ್ ಆದರೆ ಒಂದ್ಸರಿ ಯೂಸ್ ಮಾಡಿಬಿಟ್ಟು ಮತ್ತೆ ಬಿಸಾಕಬೇಕು, ಆ ಥರ ಆಗುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಬಟ್ ಬಟ್ಟೆನಲ್ಲಿ ಮಾಡಿದ್ರೆ ಈ ಥರ ನಿಮಗೆ ಮತ್ತೆ ಯೂಸ್ ಮಾಡ್ಕೋಬೋದು. ಹಾಗೆ ನೀವು ಈ ವ್ಯಾಕ್ಸ್ ಏನು ಮಾಡ್ಕೊತೀರಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ರೆ ಅದನ್ನು ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ನಾನು ಲಾಸ್ಟ್ ಟೈಮ್ ಮಾಡಿರೋ ಅಂಥ ವ್ಯಾಕ್ಸ್ ಇದು. ಇದನ್ನು ಈ ಥರ ಸ್ಟೋರ್ ಮಾಡಿಟ್ಕೊಂಡಿದ್ದೆ. ಆ್ಯಂಡ್ ಈ ಥರ ಸ್ಟೋರ್ ಮಾಡ್ಕೊಂಡಿದ್ದನ್ನು ಯಾವಾಗ ಯೂಸ್ ಮಾಡ್ಕೋಬೇಕು ಆವಾಗ ಒಂದು 5 ಸೆಕೆಂಡ್ಸ್ ಅದನ್ನು ಮೈಕ್ರೋವೇವ್ ಮಾಡಿದ್ರೂ ಅದು ಮತ್ತೆ ಅದೇ ಲಿಕ್ವಿಡ್ ಫಾರ್ಮ್ಗೆ ಬರುತ್ತೆ, ವ್ಯಾಕ್ಸ್ ಫಾರ್ಮ್ಗೆ ಬರುತ್ತೆ. ಆವಾಗ ನೀವು ಮತ್ತೆ ಯೂಸ್ ಮಾಡ್ಕೋಬೋದು ಅದನ್ನು. ಸೊ ಅದನ್ನು ಎಷ್ಟು ಟೈಮ್ಗೆ ಬೇಕಾದರೂ ನೀವು ಅದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ನಿಮ್ಗೆ ಅರ್ಜೆಂಟ್ ಆಗಬೇಕಾದಾಗ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ನಿಮಗೆ ಯಾವ ಜಾಗದಲ್ಲಿ ನಿಮಗೆ ಸಿಗಲ್ಲ, ನಿಮಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಯಾವ ಜಾಗಕ್ಕೆ, ಆ ಜಾಗಕ್ಕೆ ಬೇರೆ ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಮಾಡ್ಕೊಳ್ಳಿ. ಬೇರೆ ಯಾರಾದರೂ ಮಾಡಿದಾಗ ಅದು ಇನ್ನೂ ಚೆನ್ನಾಗಿ ಬರುತ್ತೆ ನಾವೇ ಮಾಡ್ಕೊಳ್ಳೋದಕ್ಕಿಂತ. ನೀವು ವ್ಯಾಕ್ಸಿಂಗ್ ಮಾಡಿದಾಗ ನಿಮ್ಮ ಮುಖನೂ ಬ್ರೈಟಾಗಿ ಕಾಣಿಸುತ್ತೆ. ಸ್ವಲ್ಪ ಡಲ್ ಆಗಿದ್ರು ನೀವು ವ್ಯಾಕ್ಸ್ ಮಾಡ್ಕೊಂಡಾಗ, ಈವನ್ ಫೇಸ್ ವ್ಯಾಕ್ಸ್ ಮಾಡಿದಾಗ ಒಂಥರ ಡಲ್ ಇರೋ ಸ್ಕಿನ್ ಕೂಡ ಒಂಥರ ಗ್ಲೋ ಬರುತ್ತೆ ಆ ಸ್ಕಿನ್ಗೆ. ಆ್ಯಂಡ್ ಆಲ್ಸೋ ಮಾಡಿದ ತಕ್ಷಣ ಒಂದು ಸ್ವಲ್ಪ ರೆಡ್ ಆಗುತ್ತೆ, ಬಟ್ ಏನು ವರಿ ಮಾಡ್ಕೋಬೇಡಿ. ಮಾಡಿದ ತಕ್ಷಣ ಮಾಯ್ಶ್ಚರೈಸರ್ ಏನಾದರೂ ಹಚ್ಕೊಳ್ಳಿ, ಆಮೇಲೆ ಅದು ನೀಟಾಗಿ ಮತ್ತೆ ಮುಂಚಿನ ಥರನೇ ಆಗಿಬಿಡುತ್ತೆ ರೆಡ್. ಐ ಹೋಪ್ ಈ ಒಂದು ಇನ್ಫಾರ್ಮೇಷನಿಂದ, ಈ ಒಂದು ವಿಡಿಯೋಯಿಂದ ನಿಮ್ಗೆ ಏನೋ ಒಂದು ಹೆಲ್ಪ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇನ್ನೂ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಅಥವಾ ಈ ಥರ ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ಯಾವಾಗಲೂ ಕೊಡ್ತಾ ಇರ್ತೀನಿ. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವಾಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬಾ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲೇ ಇರಿ, ಖುಷಿಯಾಗಿರಿ.